ಕಲೋತ್ಸವದ 60 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಅನಾರೋಗ್ಯ ಕಾರಣದಿಂದ ವಿದ್ಯಾರ್ಥಿನಿಗೆ ಆನ್ಲೈನ್ ಮೂಲಕ ಸ್ಪರ್ಧಿಸಲು ಅವಕಾಶ. ಕೇರಳದ ಕಾಸರಗೋಡು ಜಿಲ್ಲೆಯ ಪಡ್ನಾ ಗ್ರಾಮದ ಸಿಯಾ ಫಾತಿಮಾ ಎಂಬ 10ನೇ ತರಗತಿ ವಿದ್ಯಾರ್ಥಿನಿ ಅಪರೂಪದ ರೋಗದಿಂದ ಬಳಲುತ್ತಿದ್ದರೂ ಸಹ 64ನೇ ಕೇರಳ ಶಾಲಾ ಕಲೋತ್ಸವದಲ್ಲಿ ಆನ್ಲೈನ್ ಮೂಲಕ ಭಾಗವಹಿಸಿ ಎ ಗ್ರೇಡ್ ಪಡೆದು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಸಿಯಾ ಫಾತಿಮಾ ಅವರು ಅರಬಿಕ್ ಪೋಸ್ಟರ್ ವಿನ್ಯಾಸ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಆರೋಗ್ಯ ಸಮಸ್ಯೆಗಳ ಕಾರಣದಿಂದಾಗಿ ಅವರು ತ್ರಿಶೂರ್ನಲ್ಲಿ ನಡೆದ ಕಲೋತ್ಸವ ಸ್ಥಳಕ್ಕೆ ಹಾಜರಾಗಲು ಸಾಧ್ಯವಾಗಲಿಲ್ಲ. ಆದರೂ ವಿಶೇಷ ಅನುಮತಿಯೊಂದಿಗೆ ತಮ್ಮ ಮನೆಯಲ್ಲಿಯೇ ಲೈವ್ ವಿಡಿಯೋ ಸಂಪರ್ಕದ ಮೂಲಕ ಸ್ಪರ್ಧಿಸಿದರು. ಕಲೋತ್ಸವದ 60 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಆರೋಗ್ಯ ಕಾರಣದಿಂದ ವಿದ್ಯಾರ್ಥಿನಿಗೆ ಆನ್ಲೈನ್ ಮೂಲಕ ಸ್ಪರ್ಧಿಸಲು ಅವಕಾಶ ನೀಡಲಾಯಿತು. ಸಿಯಾ ಫಾತಿಮಾ ಅವರು ವಾಸ್ಕುಲೈಟಿಸ್ ಎಂಬ ಅಪರೂಪದ ಸ್ವಯಂ ಪ್ರತಿರೋಧಕ ರೋಗದಿಂದ ಬಳಲುತ್ತಿದ್ದಾರೆ. ಈ ರೋಗದಲ್ಲಿ ದೇಹದ ರೋಗನಿರೋಧಕ ವ್ಯವಸ್ಥೆಯೇ ರಕ್ತನಾಳಗಳ ಮೇಲೆ ದಾಳಿ ಮಾಡುತ್ತದೆ. ಚಿಕಿತ್ಸೆ ಕಾರಣವಾಗಿ ಅವರು ರೋಗನಿರೋಧಕ ಶಕ್ತಿ ಕಡಿಮೆಯಾಗಿದ್ದು ವೈದ್ಯರು ಕಡ್ಡಾಯವಾಗಿ ಕ್ವಾರಂಟೈನ್ ಪಾಲಿಸಲು ಸೂಚಿಸಿದ್ದರು. ಸಿಯಾ ಅವರು ತಮ್ಮ ಪರಿಸ್ಥಿತಿಯನ್ನು ವಿವರಿಸಿ ಶಿಕ್ಷಣ ಸಚಿವ ವಿ ಶಿವನ್ಕುಟ್ಟಿ ಅವರಿಗೆ ಪತ್ರ ಬರೆದರು. ಅವರ ಹಸ್ತಕ್ಷೇಪ ನಂತರ ವಿಶೇಷ ಆದೇಶ ಹೊರಡಿಸಲಾಯಿತು. ಕೈಟ್ ಸಂಸ್ಥೆಯವರು ಮನೆಯಲ್ಲಿಯೇ ತಂತ್ರಜ್ಞಾನ ವ್ಯವಸ್ಥೆ ಮಾಡಿ ನ್ಯಾಯಾಧೀಶರು ಲೈವ್ನಲ್ಲಿ ಅವರ ಕಲಾಕೃತಿಯನ್ನು ವೀಕ್ಷಿಸುವಂತೆ ವ್ಯವಸ್ಥೆ ಮಾಡಿದರು. ಸಿಯಾ ಅವರ ಸಾಧನೆಯ ನಂತರ ಅವರ ಶಾಲಾ ಸಹಪಾಠಿಗಳು ಶಾಲಾ ಮೈದಾನದಲ್ಲಿ ನನ್ನಿ ಧನ್ಯವಾದ ಎಂಬ ಪದವನ್ನು ಮಾನವ ಸರಪಳಿಯಿಂದ ರಚಿಸಿ ಕೃತಜ್ಞತೆ ಸಲ್ಲಿಸಿದರು. ಸಿಯಾ ಫಾತಿಮಾ ಅವರ ಸಾಧನೆ ಅಸಾಧ್ಯವೆನಿಸುವ ಪರಿಸ್ಥಿತಿಗಳಲ್ಲಿಯೂ ಪ್ರತಿಭೆ ಮತ್ತು ದೃಢ ಸಂಕಲ್ಪ ಇದ್ದರೆ ಯಶಸ್ಸು ಸಾಧ್ಯ ಎಂಬುದಕ್ಕೆ ಸ್ಪಷ್ಟ ಉದಾಹರಣೆ. ಈ ಘಟನೆ ಕಲೋತ್ಸವದ ಇತಿಹಾಸದಲ್ಲಿ ಸಮಾವೇಶ ಮತ್ತು ಸಹಾನುಭೂತಿಯ ಹೊಸ ಅಧ್ಯಾಯವನ್ನು ತೆರೆಯಿತು.